ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಒಮ್ಮೆಗೆ ಮೋಡ ಮುರಿದು ಸುರಿದ ಭಾರೀ ಮಳೆಗೆ ಉದುರಿದ ಅವಶೇಷಗಳ ಅಡಿಯಿಂದ ಅಳುಕೇಳುತ್ತಿರುವುದಾಗಿ ವರದಿಯಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ಉದ್ದಕ್ಕೂ ಹಿಮಾಲಯದ ತಪ್ಪಲಿನಲ್ಲಿ ಇತ್ತೀಚೆಗೆ ಭಯಂಕರವಾದ ಮಳೆ ಸುರಿದು ಒಂದು ಕಡೆ ಪ್ರವಾಹ ಹಾಗೂ ಮತ್ತೊಂದು ಕಡೆ ಗುಡ್ಡಚರಿತ, ಮಗದೊಂದು ಕಡೆ ಕಟ್ಟಡಗಳು ಕುಸಿದು ವಿತ್ತ ಸ್ವತ್ತು ಹಾನಿಯಾಗಿತ್ತು. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ 300ಕ್ಕೂ ಹೆಚ್ಚು ಹಾಗೂ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡದಲ್ಲಿ 150ರಷ್ಟು ಮಂದಿ ಸಾವು ಕಂಡಿದ್ರು. 2 ವಾರದೊಳಗೆ ಮತ್ತೆ ಚಮೋಲಿಯಲ್ಲಿ ಆಕಾಶದ ಅನಾಹುತ ಭೂಮಿಗಿಳಿದಿದೆ. ಒಬ್ಬ ಮಹಿಳೆಯು ಅವಶೇಷಗಳ ಅಡಿಯಿಂದ ಅಳುತ್ತಾ ನೆರವಿಗೆ ಯಾಚಿಸಿದ ಸುದ್ದಿ ಬಂತಾದ್ರೂ ಅನಂತರ ಸದ್ದು ಕೇಳಿಸದಾಯಿತು. ಒಂದಿಬ್ಬರು ಗಂಡಸರು ನಾಪತ್ತೆಯಾಗಿದ್ದಾರೆ. ಕಟ್ಟಡಗಳು ಕುಸಿದುದಲ್ಲದೆ ಗುಡ್ಡ ಜರಿದು ಮಣ್ಣು ಕಲ್ಲುಗಳು ಹಲವಾರು ಮನೆಗಳಿಗೆ ನುಗ್ಗಿ ಮನೆಯವರನ್ನ ಬೆಚ್ಚಿ ಬೀಳಿಸಿದೆ. ತರಳಿ, ಸಗ್ವಾರ ಹಾಗೂ ಡುಂಗ್ರಿ ರಸ್ತೆಗಳ ಮೇಲೆ ಮಣ್ಣು ಕುಸಿದುದರಿಂದ ಈ ರಸ್ತೆಗಳು ಸದ್ಯ ಬಹುತೇಕ ಮುಚ್ಚಿವೆ. ಪ್ರತಿಯೊಂದು ರತ್ನವು ಒಂದು ಕತೆ, ಬಣ್ಣದ ಶಾಶ್ವತ ಸೌಂದರ್ಯದ ಕತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನ ಜೆಮ್ಸ್ಟೋನ್ ಫೆಸ್ಟಿವಲ್ ಅಲ್ಲಿ ಈ ಕತೆಗಳು ಹೊಳೆಯುತ್ತವೆ. ಮಾಣಿಕ್ಯದಿಂದ ಎಮೆರಲ್ಡ್ ವರೆಗೆ ಪ್ರತಿಯೊಂದು ಆಭರಣವು ಅಪರೂಪ ಮತ್ತು ವೈಭವದಿಂದ ಕೂಡಿದೆ. ಈ ಜೆಮ್ಸ್ಟೋನ್ ಫೆಸ್ಟಿವಲ್ನಲ್ಲಿ ಅನ್ಕಟ್ ಹಾಗೂ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 25% ರವರೆಗೆ ರಿಯಾಯಿತಿಯನ್ನು ಪಡೆಯಿರಿ.